ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟ್ರೇಡ್, ಮಾರುತಿ ಯುವಕ ಮಂಡಲ ರಿಜಿಸ್ಟ್ರೇಡ್ ಮುಗೇರಪಟ್ಟಣ ಉಳ್ಳಾಲ ಹಾಗೂ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ ನಿಯಮಿತ ಮತ್ತು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಇದರ ಸಹಭಾಗಿತ್ವದಲ್ಲಿ ಮಾರುತಿ ಮಾಣಿಕ್ಯ ಮಹೋತ್ಸವ 2025ರ 11ನೇ ಕಾರ್ಯಕ್ರಮ ರಕ್ತದಾನ ಶಿಬಿರ. ಈ ಶಿಬಿರಕ್ಕೆ ಬಂದಿರುವಂತಹ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಜಂಟಿ ಸಂಸ್ಥೆ ಪರವಾಗಿ ಸ್ವಾಗತಿಸುತ್ತಾ, ಈ ಸಭೆಯ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಮಂಗಳೂರು ಯಾಂತ್ರಿಕ ಮೀನುಗಾರ ಸಹಕಾರಿ ಸಂಸ್ಥೆಯ ವರದರಾಜ್ ಬಂಗೇರವರು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಹಾಗೆಯೇ ರಿತೇಶ್ ಚೌಧರಿ ಸೇಲ್ಸ್ ರಿಟೇಲ್ ಆಫೀಸರ್ BPCL ಇವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಮಹಾಲಕ್ಷ್ಮಿ ದೇವಸ್ಥಾನ ಹಾಗೂ ಉಚ್ಚಿಲ ಮಹಾಲಕ್ಷ್ಮಿ ಮೊಗೇರ ಮಹಾಜನ ಸಂಘದ ಉಪಾಧ್ಯಕ್ಷರು ಮೋಹನ್ ಬೆಂಗ್ರೆ ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಸುರೇಶ್ ಅಮೀನ್ ಇವತ್ತು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಮಾರುತಿ ಯೋಗ ಮಂಡಲದ ಅಧ್ಯಕ್ಷರು ಸಂದೀಪ್ ಪುತ್ರನ್ ಕೂಡ ಪ್ರಧಾನ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸುತ್ತೇನೆ. ಕಾರ್ಯಕ್ರಮದ ಮುಖೇನ ಪ್ರಥಮವಾಗಿ ಬಂದಂತಹ ಹಾಗೂ ಪ್ರಧಾನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮುಖ್ಯ ಅತಿಥಿಗಳನ್ನೆಲ್ಲ ಸ್ವಾಗತಿಸಿ ನಮ್ಮೆಲ್ಲ ಆದ್ಯ ಕರ್ತವ್ಯ ಸ್ವಾಗತ ಭಾಷಣವನ್ನು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಪ್ರಶಾಂತ್ ಬಿಯುಲ್ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸುತ್ತೇನೆ. ಮಾರುತಿ ಜನಸೇವಾ ಸಂಘ ಹಾಗೆ ಮಾರುತಿ ಯುವಕ ಮಂಡಲ ರಿಜಿಸ್ಟ್ರೇಡ್ ಮುಗೇರಪಟ್ಟಣ ಉಳ್ಳಾಲ ನಮ್ಮ ಸಂಸ್ಥೆಯ 40ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಾವು ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 40 ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಅದರಲ್ಲಿ 20 ಕಾರ್ಯಕ್ರಮಗಳನ್ನು ನಮ್ಮ ಉಚ್ಚಿಲ ಮಹಾಸಭಾದ ಮುಖಾಂತರ ನಾವು ಉಚ್ಚಿಲದಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 20 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೀಗಾಗಲೇ ಅದರ ಬಗ್ಗೆ ಮಾಹಿತಿಗಳು ಸಿಕ್ಕಿರಬಹುದು. ಅದರಲ್ಲಿ ಈ ದಿನ ನಾವು 11ನೇ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಈಗಾಗಲೇ 10 ಕಾರ್ಯಕ್ರಮಗಳು ಮುಗಿದಿರುತ್ತದೆ. 11ನೇ ಕಾರ್ಯಕ್ರಮ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಈ ಇಂದಿನ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಆಗಮಿಸಿದಂಥ ನಮ್ಮ ರಿತೇಶ್ ಚೌಧರಿ BPCL ಸೇಲ್ಸ್ ರಿಟೇಲ್ ಆಫೀಸರ್ ಇವರನ್ನು ನಮ್ಮ ಸಂಸ್ಥೆಯ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೀವಿ. ಇವರನ್ನು ಡಾಲ್ ಬೋಟ್ ಪರ್ಸಿನ್ ಸೊಸೈಟಿ ಇದರ ಉಪಾಧ್ಯಕ್ಷರಾದಂಥ ರವಿಕಿರಣ್ ಬೆಂಗ್ರೆ ಇವರು ಬಂದು ಶಾಲು ಹೊದಿಸಿ ಇವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಮತ್ತೋರ್ವರು ಮುಖ್ಯ ಅತಿಥಿ ಶ್ರೀ ವರದರಾಜ್ ಬಂಗೇರ, ಅಧ್ಯಕ್ಷರು ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ. ಇವರನ್ನ ಶ್ರೀ ವಾಣಿಜ್ಯ ಸಾಲಿನ ಇವರು ಬಂದು ಫಲಪುಷ್ಪ ನೀಡಿ ಶಾಲು ಹೊದಿಸವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ಶ್ರೀ ಮೋಹನ್ ಬೆಂಗ್ರೆ, ಉಪಾಧ್ಯಕ್ಷರು ಮಹಾಜನ ಸಂಘ ಉಚ್ಚಿಲ. ಇವರನ್ನು ಕಾರ್ಯದರ್ಶಿ ಕಿಶನ್ ಇವರು ಪುಷ್ಪ ನೀಡಿ ಶಾಲು ಹಾಕಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸಂದೀಪ್ ಪುತ್ರನ್ ಉಳ್ಳಾಲ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸಂದೀಪ್ ಪುತ್ರನ್ ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೀವಿ. ಇವರನ್ನ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಂಘದ ನಿರ್ದೇಶಕರಾದಂಥ ಸರಿತಾ ಇವರು ಪುಷ್ಪ ನೀಡಿ ಶಾಲು ಹಾಕಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೋರ್ವರು ಸುರೇಶ್ ಅಮೀನ್, ಅಧ್ಯಕ್ಷರು ಮಾತಾ ಅನ್ನದಾನಮಯಿ ಬೋಳೂರಿದರ. ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರನ್ನ ನಮ್ಮ ಸಂಸ್ಥೆಯ ಕ್ರೀಡಾ ಕಾರ್ಯದರ್ಶಿ ಮಹೇಶ್ ಸಾಲಿನ್ ಇವರು
ಪುಷ್ಪ ನೀಡಿ ಶಾಲು ಹಾಕಿ ಕಾರ್ಯಕ್ರಮ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳಿ. ಸಂಚಾಲಕರು ಶ್ರೀ ಪ್ರವೀಣ್ ಕುಮಾರ್ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮ ನಾವು ಆತ್ಮೀಯವಾಗಿ ಸ್ವಾಗತಿಸಿದ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ಆತ್ಮೀಯರು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಿದ್ದಾರೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಕಪಿಲೇಶ್ ಬಗೇರ್. ಮಾರುತಿ ಯುವಕ ಮಂಡಲದ ಮಾಣಿಕ್ಯ ಮಹೋತ್ಸವ 2025ರ ಈ ರಕ್ತದಾನ ಶಿಬಿರಕ್ಕೆ ಬಹಳ ಅವಕಾಶ ಕೊಟ್ಟಿರುವಂತಹ ನಮ್ಮ ಸಹ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ಜೊತೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಪ್ರಧಾನ ವೇದಿಕೆಗೆ ಹಾಜರಾಗಿರುವಂತಹ ರಿಟೇಲ್ ಆಫೀಸರ್ ರಿತೇಶ್ ಚೌಧರಿ ಸೇಲ್ಸ್ ರಿಟೇಲ್ ಆಫೀಸರ್ BBCL ಹೇಳಿಕೊಳ್ಳುತ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಎಲ್ಲ ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿಸುತ್ತೇನೆ. ಶಾಂತಿ, ದೀಪ ಅಂದರೆ ಆರೋಗ್ಯ, ದೀಪ ಅಂದರೆ ನೆಮ್ಮದಿ, ದೀಪ ಅಂದರೆ ಪ್ರಖರತೆ. ಇಂತಹ ದೀಪ ಬೆಳಗಿಸುವ ಮುಖೇನ ಎಲ್ಲರ ಜೀವನ ಬೆಳಗಲಿ ಎಂದು ಹಾರೈಸುತ್ತಾ ಮಾರುತಿ ಯೋಗ ಮಂಡಲದ 2025 ಮಾಣಿಕ್ಯ ಮಹೋತ್ಸವದ ರಕ್ತದಾನ ಶಿಬಿರ ಹಾಗೂ ಮಂಗಳೂರು ಯಾಂತ್ರಿಕ ಮೀನುಗಾರ ಪ್ರಾಥಮಿಕ ಸಹಕಾರ ಸಂಘ ನಿವೇದ ಮತ್ತು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಇದರ ಸಹಭಾಗಿತ್ವದಲ್ಲಿ ಮಾರುತಿ ಮಾಣಿಕ್ಯ ಮಹೋತ್ಸವದ 11ನೇ ಕಾರ್ಯಕ್ರಮವು ದಿವಂಗತ ಲೋಕನಾಥ್ ಗೋಳ ಇದರ ಮೇಲಂತಸ್ತಿನ ಕಟ್ಟಡ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವು ದೇವರ ದಯೆಯಿಂದ ದೇವರ ಅನುಗ್ರಹದಿಂದ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ತಿಳಿಸುತ್ತಾ ದೀಪ ಬೆಳಗಿಸಿದಂತ ಮಹನೀಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ದೀಪ ಬೆಳಗಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ರಕ್ತದಾನದ ಉಪಯುಕ್ತ ಮಾಹಿತಿ ಇಲ್ಲಿ ರಕ್ತದಾನದ ಒಂದೆರಡು ಮಾಹಿತಿಯನ್ನು. ನಮಸ್ಕಾರ ಎಲ್ಲರಿಗೂ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ವಂದಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಇವತ್ತಿನ ಸಭೆಗೆ ಬಂದ ಎಲ್ಲ ಅತಿಥಿಗಳಿಗೆ ಹಾಗೂ ರಕ್ತದಾನಿಗಳಿಗೆ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಹಾಗೂ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಸಹಯೋಗದೊಂದಿಗೆ ಇವತ್ತು ರಕ್ತದಾನ ಶಿಬಿರ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅದೇ ರೀತಿ ರಕ್ತದಾನದ ಬಗ್ಗೆ ಒಂದೆರಡು ಉಪಯುಕ್ತ ಮಾಹಿತಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ರಕ್ತದಾನ ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಇವಾಗಲೇ ನಾವು ಅಲ್ಲಿ ರಕ್ತದಾನ ಶಿಬಿರವನ್ನು ನೆರವೇರಿಸಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಎಂಬುದು ನಾವು ಏನು ಕೆಲಸ ಮಾಡ್ತೇವೆ ಅಂತ ದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಇಂಥ ಒಂದು ಉದ್ಘಾಟನೆಗೆ ನಮಗೆ ಬಹಳಷ್ಟು ಒಂದು ದಿವಸಗಳಿಂದ ಒಂದೂವರೆ ತಿಂಗಳಿಂದ ಮಾರುತಿ ಯುವಕ ಮಂಡಲದವರು ನಿರಂತರ ಸಂಪರ್ಕದಿಂದ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ರಕ್ತದಾನದ ಬಗ್ಗೆ ಎರಡು ಮಾಹಿತಿ ಅಂತ ಹೇಳಿದ್ರಂದ್ರೆ, ರಕ್ತದಾನ ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. 45 kgಗಿಂತ ಮಿಗಿಲಾದ ವೆಯ್ಟ್ ಇದ್ರೆ ತೂಕ ಏನಿತ್ತು ಪುರುಷರಿಗೆ, 48 kgಗಿಂತ ಮೇಲಿದ್ದ ಮಹಿಳೆಯರು, ಪುರುಷರು ಪ್ರತಿ 3 ತಿಂಗಳಿಗೊಮ್ಮೆ, ಮಹಿಳೆಯರು ಪ್ರತಿ 4 ತಿಂಗಳಿಗೊಮ್ಮೆ ಹಿಮೋಗ್ಲೋಬಿನ್ ಮತ್ತು ಇನ್ನಿತರ ಎಲ್ಲ ಚೆಕ್ಗಳನ್ನು ಮಾಡಿ ಅನಂತರವೇ ಪಡೆಯುತ್ತೇವೆ. ರಕ್ತದಾನ ನೀಡಿದ ಮೇಲೆ ಡೈರೆಕ್ಟ್ ಆಗಿ ರಕ್ತವನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಎಲೇಸಾ ಟೆಸ್ಟ್ ಅಂತ ಉಂಟು. ಈಗ ಲೇಡಿ ಗೋಷನ್ ಹಾಸ್ಪಿಟಲ್ಗೆ ನಾವು ಉಚಿತವಾಗಿ ನೀಡುವಂತ ಸಂಸ್ಥೆ. ಮಾನ್ಯ ಜಿಲ್ಲಾಧಿಕಾರಿಯವರ ಕಾರ್ಯದಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸಂಸ್ಥೆ. ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಲೇಡಿ ಗೋಷನ್ ಹಾಸ್ಪಿಟಲ್ ಹಾಗೂ ವೆಲ್ನಕ್ ಹಾಸ್ಪಿಟಲ್ನವರಿಗೆ ಅರ್ಧ ರೇಟಿಗೆ ರಕ್ತವನ್ನು ಉಚಿತವಾಗಿ ನೀಡುವಂತ ಸಂಸ್ಥೆ ಆಗಿದೆ. ಇನ್ನಿತರ ಹಾಸ್ಪಿಟಲ್ಗಳಿಗೆ ಟೆಸ್ಟಿಂಗ್ ಚಾರ್ಜ್ ಏನುಂಟು ಅದನ್ನು ಮಾತ್ರ ಪಡೆದು ರಕ್ತವನ್ನು ಪೂರೈಸುತ್ತಿರುವ ಸಂಸ್ಥೆ. ಈಗ ನಾನು ಹೇಳಿದೆ ಎಲೇಸಾ ಟೆಸ್ಟ್ ಅಂತ. ರಕ್ತವನ್ನು ಪಡೆಯುವುದವರಿಗಿಂತ ರಕ್ತವನ್ನು ನೀಡಿದವರಿಗೆ ಲಾಭ ಜಾಸ್ತಿ. ಯಾಕೆಂದ್ರೆ 12 ಟೈಪ್ ಡಿಸೀಸಸ್ ಚೆಕ್ ಆಗ್ತದೆ ಎಲೈಸಾ ಟೆಸ್ಟ್. ಆ ಚೆಕ್ ಮಾಡದೆ ರಕ್ತವನ್ನು ಯಾವುದೇ ಸಂದರ್ಭದಲ್ಲಿ ಯಾರಿಗೆ ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ. ಆ ಟೆಸ್ಟ್ಗೆ ಇಂಡಿವಿಜುವಲ್ ಆಗಿ ಫಾರಿನ್ ಹೋಗುವವರಿಗೆ ಗೊತ್ತುಂಟು, ಆ ಟೆಸ್ಟ್ ಮಾಡಬೇಕಾದ್ರೆ 6 ರಿಂದ 7 ಸಾವಿರ ರೂಪಾಯಿ ಆಗ್ತದೆ. ಈ ಟೆಸ್ಟಿಂಗ್ ಚಾರ್ಜ್ ಎಷ್ಟೇ ಆಗ್ತೇವೆ ಖಾಸಗಿ ಆಸ್ಪತ್ರೆಗಳಿಗೆ ಆ ರೇಟ್ ಅನ್ನು ಮಾತ್ರ. ರಕ್ತದಾನ ಮಾಡುವುದರಿಂದ 80% ಅಷ್ಟು
ಹಾರ್ಟ್ ಅಟ್ಯಾಕ್, ಹೃದಯ ಸಂಬಂಧಿ ಕಾಯಿಲೆಯಿಂದ ದೂರ ಆಗ್ಬೋದು, ಕ್ಯಾನ್ಸರ್ನಿಂದ ಮುಕ್ತ ಆಗ್ಬೋದು. ಅದೇ ರೀತಿ ಈಗ ತಾನೇ ಒಂದು ವಿಶೇಷ ಒಂದು ಸುದ್ದಿ ಅಂತ ಹೇಳಿದ್ರೆ, ಡಿಪ್ರೆಷನ್, ಯಾರು ಒಂದು ಒತ್ತಡದ ನಿರ್ವಹಣೆಗೆ ಇದಾಗ್ತಾರೆ ಅದು ಕೂಡ ದೂರ ಆಗ್ತದೆ ಅಂತ ಇವಾಗ ಇದರಲ್ಲಿ ಇದಾಗಿದೆ, ಪ್ರೂವ್ ಆಗಿದೆ. ರಕ್ತದಾನವನ್ನು ಮಾಡಲಿಕ್ಕೆ ನಮಗೆ ಇರುವುದು ಬರೀ ಒಂದು 10 ರಿಂದ 12 ನಿಮಿಷ. ಆದರೆ ರಕ್ತ ಪಡೆದವನು ತನ್ನ ಜೀವನ ಪರ್ಯಂತ ನಾನೊಬ್ಬರಿಂದ ರಕ್ತವನ್ನು ಪಡೆದಿದ್ದೇನೆ ಅಂತ, ಅವನಿಗೆ ರಕ್ತವನ್ನು ಪಡೆದು ನಾನು ಜೀವಂತವಾಗಿದ್ದಾನೆ ಅಂತ ಅವನಿಗೆ ನೆನಪಿರ್ತದೆ. ಅದೇ ಒಂದು ದೇವರದು ದಯೆ ನಮ್ಮ ಮೇಲೆ ಸದಾ ಇರ್ತದೆ. ಆದುದರಿಂದ ನಾವು ಒಂದು ಹೇಳ್ತೇವೆ, ಜೀವನದಲ್ಲಿ 3 ವಸ್ತು ಖರ್ಚಾಗದೆ ಇರಬಾರ್ದು: ಹೆಡ್, ಬ್ಲಡ್, ದುಡ್ಡು. ಯಾಕೆಂದ್ರೆ ಅದು ಖರ್ಚಾಗದಿದ್ರೆ, ದುಡ್ಡು ಕೂಡ ಖರ್ಚಾಗದಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಜೊತೆ ಇದ್ರೆ, ತಲೆ ಕೂಡ ಒಂದೇ ಕಡೆಯಲ್ಲಿ ಇದ್ರೆ ಅದೇನು ಪ್ರಯೋಜನ ಇಲ್ಲ. ಅದೇ ರೀತಿ ಬ್ಲಡ್ ಕೂಡ ನಿರಂತರ ಒಬ್ಬನ ಜೀವನ ಸಂಜೀವಿನಿಯಾಗಿ ಇನ್ನೊಬ್ಬರ ಶರೀರದಲ್ಲಿ ಅದ್ರೆ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಏನಂತ ಹೇಳ್ತಾರೆ, ಅದೆಲ್ಲ ರೀತಿಯ ಒಂದು ಈ ಸಹಕಾರದಿಂದ ಈ ರಕ್ತದಾನ ಶಿಬಿರವು ಒಳ್ಳೆ ರೀತಿಯಿಂದ ನಡೆದು ಸಾಗಲಿ. ರಕ್ತದ ಕೊರತೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಬ್ಲಡ್ ಬ್ಯಾಂಕ್ಗಳು ಇದಾಗ್ತಾ ಉಂಟು. ರಕ್ತಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಯಾವುದೇ ಧರ್ಮ ಇಲ್ಲ. ಇವತ್ತು ಕೂಡ ನಮ್ಮಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಬಂದು ಬ್ಲಡ್ ಡೊನೇಷನ್ ಮಾಡ್ತಿದ್ದಾರೆ. ಅದೇ ಭಾರತ ದೇಶದ ಒಂದು ಭವ್ಯವಾದ ಏಕತೆಗೆ ಒಂದು ಭದ್ರ ಗುಣ. ಯಾಕೆಂದ್ರೆ ಎಲ್ಲ ರೀತಿಯ ಒಂದು ಸಹಕಾರ ಇದ್ರೆ ಮಾತ್ರ ಒಂದು ಸಮಾಜ ಅಂತ ಹೇಳಿದ್ರೆ ಎಲ್ಲ ಧರ್ಮದವರು ಒಟ್ಟಾಗಿರ್ಬೇಕು, ಎಲ್ಲ ಜಾತಿಯವರು ಒಟ್ಟಾಗಿರ್ಬೇಕು, ಎಲ್ಲರೂ. ಅದೇ ರೀತಿ ರಕ್ತಕ್ಕೆ ಯಾವುದೇ ರೀತಿಯ ಬಣ್ಣವನ್ನು ಕೊಡ್ಲಿಲ್ಲ ದೇವರಿಗೆ ಇಲ್ಲದ ಜಾತಿ, ಮತ, ಧರ್ಮ ಮನುಷ್ಯರು ಮಾಡಿದ್ದು. ಅದೇ ರೀತಿ ಎಲ್ಲಾ ಬ್ಲಡ್ ಬ್ಯಾಂಕ್ಗಳಲ್ಲಿ ಯಾರ್ದು ಜಾತಿ ಇದೆ ಅಂತ ಕೇಳಲಿಕ್ಕೆ ಯಾರಿಗಾದ್ರೂ ಒಂದು ಧೈರ್ಯ ಉಂಟಾ? ಆ ಟೈಮಲ್ಲಿ ಬೇಕಿರುವುದು ರಕ್ತ ಮಾತ್ರ. ಈ ಜಿಲ್ಲೆ ಎಲ್ಲ ಬ್ಲಡ್ ಬ್ಯಾಂಕ್ಗಳು ಯಾವುದು ಜಾತಿ, ಯಾವುದು ಹೆಸರೆಂತ ಅಲ್ಲ, ಯಾವುದು ಗ್ರೂಪ್ ಅಂತ ಕೇಳುವುದು. ಅದಕ್ಕಾಗಿ ನಾವೆಲ್ಲರ ಯುವಕರ ಹತ್ರ ಸಹಬಾಳ್ವೆಯಿಂದ ಇಂತೆಲ್ಲ ರಕ್ತದಾನ ಶಿಬಿರವನ್ನು ನಿರಂತರವಾಗಿ ನಡೆಸ್ತಾ ಬನ್ನಿ. ಇನ್ನಿತರ ಆರೋಗ್ಯಕರವಾದ ಶಿಬಿರ ಕೂಡ ನಮ್ಮ ನಡೆಸ್ತೇವೆ ಅಂತ ನಾವು ಇವರಿಗೆ ಹೇಳಿದ್ದೇವೆ. ಅದನ್ನು ಕೂಡ ನಾವು ನೆರವೇರಿಸ್ತೇವೆ ಮುಂದಿನ ಭವಿಷ್ಯದ ದಿವಸಗಳಲ್ಲಿ. ಇವತ್ತಿನ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ಸಾಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. 2 ಮಾತುಗಳನ್ನು ಆಡಲು ಅವಕಾಶವನ್ನು ಕಲ್ಪಿಸಿದ್ದಾಗಿ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಸದಸ್ಯರು ಸುಮನಾ ಮೇಡಮ್ ಅವರ ಸ್ವಾಗತವನ್ನು ಬಯಸುತ್ತೇನೆ. ವಿಶ್ವದಲ್ಲಿ ಅತಿ ಹೆಚ್ಚು ರಕ್ತದ ಕೊರತೆಯಿಂದ ಬಳಲುತ್ತಿರುವವರು ಭಾರತದಲ್ಲಿದ್ದಾರೆ. ಪ್ರತಿ ವರ್ಷ 41 ದಶಲಕ್ಷ ಯೂನಿಟ್ ರಕ್ತದ ಕೊರತೆಯನ್ನು ಭಾರತ ಎದುರಿಸುತ್ತಿವೆ, ಸಾವನ್ನಪ್ಪುತ್ತಿದ್ದಾರೆ. ಆದ್ದರಿಂದ ಅನೇಕ ಜೀವಗಳನ್ನು ಉಳಿಸುವ ರಕ್ತದಾನದ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ ನಾವು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಮುಂದಿನ ಹಂತ ರಿಟೇಲ್ ಆಫೀಸರ್ ಆಗಿರುವಂತಹ ಶೀತೇಶ್ ಚೌಧರಿ ಒಂದೆರಡು ಮಾತನಾಡಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತೇನೆ. First of all, I would like to thank Suresh ji, Mohan ji and Varda ji and entire MOM Patient Society for the invitation. And आप जो भी ये नोबेल कॉज के लिए ये जो ब्लड डोनेशन कैंप अरेंज किया, I would like to extend my best wishes to Maruti Janaseva Sangha and Maruti Yuva Mandala. All the best and keep doing such activities जो हमको भी प्राउड फील करे and सोसाइटी के लिए भी बहुत हेल्पफुल है. ಭಾರತ್ ಪೆಟ್ರೋಲಿಯಂದ ಸೇಲ್ಸ್ ಆಫೀಸರ್ ರಿತೇಶ್ ಅವರ, ಭಾರತೀಯ ಜನಸೇವಾ ಸಂಘದ ಅಧ್ಯಕ್ಷರಾಯನ ಸಂದೀಪ್ ಬೇರೆ, ಎಂಗನ ಸೊಸೈಟಿದ ಅಧ್ಯಕ್ಷರಾಯನ ವರದರಾಜರೇ, ಅಂಜನೆಂಗನ ಆತ್ಮೀಯರು, ಹಿಂಗೆ ಮಲ್ಲ ಹೆಲ್ಪ್ಫುಲ್ ಜನ ಸುರೇಶ್ ಅಮೀನ್ರೆ, ಸುಮನ ಮೇಡಮ್ರೆ, ಟ್ರಾನ್ಸ್ಪೋರ್ಟ್ದ ಉಪಾಧ್ಯಕ್ಷರಾಯನ इब्राहिम शेर बंधु सर, हम लोग क्या आपका पास रिक्वेस्ट की, हम लोग एक बिल्डिंग चाहिए वही आज आप खुद ही देखा है, आपको हमारा सोसाइटी की तरफ से ब्लड विषय प्रवीण सर मस्त बंडे कारण ಎದುರುಡು ಯಾರು ಮನೆ ದಾಲ ಐದು ದಾದ ವ್ಯಾಲ್ಯೂ ಉಂಟು ಅವೇನು ಮಾತಾಡ್ಬಂಡೆ ಅವೇನು ಮನ್ಪರ ಭಾರತೀಯ ಜನಸೇವಾ ಸಂಘ ಒಂದು ಫಸ್ಟ್ ಕಾರ್ಯಕ್ರಮ ಮಂದೊಂದು ಇಂಜಿನ ಸಂಸ್ಥೆ ಇಂಜಿನ ಮಂತ್ ಜಿಡ ಭಾರಿ ಭಂಗ ಅವೇನು ಈ ಮಾರುತಿ ಜನಸೇವೆದಾಗ ನಿರಂತರವಾದ ಮಂದೊಂದು
ವರದರಾಜ್ ಭಟ್ ಮೊನ್ನೆ ನಂಗೆ 40 ಕೊಡ್ತೀನ ಎಂಗೆ ಬ್ಲಡ್ ಕೊಡ್ತೀನ ಎಂಗೆ ಭಾರಿ ಖುಷಿ 40 ಕೊಡ್ತೀನ ಯಾಕಂದ್ರೆ ಕ್ಲಬ್ ಹುಡುಗರು ಯಾ ಸರ್ ಸರ್ ಏಜ್ ಲಿಮಿಟ್ ದಾಲಂటే సార్ 14 ವರ್ಷ ಪಕ್ಕ ಬರ್ರೆ ಓಕೆ ಅದು ಮಾತ್ರ ವಿಷಯ ಬಟ್ 14 ವರ್ಷ ಪಕ್ಕ ಬರ್ರೆ ಇಚ್ಚಿ ಅದೆಲ್ಲ ಈಗ ನಮ್ಮ ಕಾರ್ಯಕ್ರಮ ದೇವರು ನನ್ನೆಲ್ಲ ಈಗ ನಿಜ ಶಕ್ತಿ ಕೊರಡು ಒಂದು ಸಮಾಜದ ವೆರಿ ವ್ಯಾಲ್ಯೂಬಲ್ ಪ್ರೋಗ್ರಾಮ್ ಆಯ್ತು ವಿವರಣೆ ಸರ್ ಕೊರಿ ಎಲ್ಲ ಸರ್ ಇರೋಡೆ ಬಂದಿದ್ದೆ ಒಂದಿನ ಎಲ್ಲ ಮಿಸ್ಸಸ್ಗೆ ಡೆಂಗು ಅನಗ ವೈಟ್ ಅಲ್ಲ ಪ್ಲೇಟ್ಲೆಟ್ಸ್ ಓ ನೆಗೆಟಿವ್ ಇಸ್ ರೇರ್ ಹೆಂಗೆ ಯತೀಶ್ ಪಂಡ್ಯರು ಪ್ರವೀಣ್ ಉಂಡ್ಯರು ಕಾಂಟ್ಯಾಕ್ಟ್ ಆದ ಆ ಪುಣ್ಯ ಈಗಲ ಪೂರ ಸಹಕಾರ ಥ್ಯಾಂಕ್ಸ್ ಸರ್ ನನಗೆ ಅದಕ್ಕೆ 28,000 ಅಂದರ್ ಬಂದಿತ್ತು ಎಲ್ಲ ಕೊಟ್ಟಿದ್ದು ಸರ್ ಹೆಂಗೆ ಎಷ್ಟಿದ್ದಾವೆ ಬಟ್ ಸರ್ ಏಜ್ ಲಿಮಿಟ್ ಆದದಿಲ್ಲ 63 ನಾವು ಹೆಂಗೆ ಇಂಟ್ರೆಸ್ಟ್ ಉಂಟು ಅದೇ ನೈಕೇನು ಮಲ್ಲಿಚ್ಚಿ ಭಾರತೀಯ ಜನಸೇನೆಗೆ ಒಂದೇ ಅಲ್ಲ ಇವ್ರು ಕೆಲಸ ಬಂದೊಂದಲ್ಲಾರೆ ಅವ್ರು ಇಂಡಿಯನ್ ಸೊಸೈಟಿ ಥ್ರೂ ಟು ಬಂದೊಂದಲ್ಲಾರೆ ಐಕಲಂಗ್ಲೆ ಖುಷಿ ಈಗಲೊಟ್ಟಿಗೆ ಸದಾ ಆ್ಯಪಲ್ ಇಲ್ಲ ಈಗಲೇ ದೇವರಿನ ಕಾರ್ಯಕ್ರಮವನ್ನು ಬರೀ ಶಕ್ತಿ ಚಿಂತೆ ಥ್ಯಾಂಕ್ ಯು. ಉಪಯುಕ್ತ ಮಾಹಿತಿ ನಮ್ಮ ಸಮಾಜಶಾಸ್ತ್ರದ ವಿಭಾಗದ ಮುಖ್ಯಸ್ಥರು ನಮ್ಮೆಲ್ಲರ ಪ್ರೋತ್ಸಾಹಕರು ಶ್ರೀಮತಿ ಸುಮನಾ ಮೂಲರವರು ವೇದಿಕೆ ಬಂದು ಒಂದೆರಡು ಉಪಯುಕ್ತ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಹೆಚ್ಚಿನ ಬಂಧು ಮಿತ್ರರೇ ಮತ್ತು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹೋದ್ಯೋಗಿ ಮಿತ್ರರೇ, ಇವತ್ತು ತುಂಬ ಒಂದು ಮಹತ್ವಪೂರ್ಣವಾದಂಥ ದಿನ. ಯಾಕಂದರೆ ಇಡೀ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಿಗೆ ಒಂದು ಸುಸಂದರ್ಭದ ದಿನ ಅಥವಾ ವರ್ಷ ಅಂತ ಹೇಳ್ಬೋದು. ಯಾಕಂದರೆ ಮಾರುತಿ ಜನಸೇವೆ ಸಂಘ ತನ್ನ 40 ವಿವಿಧ ವಿಶೇಷ ಚಟುವಟಿಕೆಗಳ ಮೂಲಕ ಪ್ರತಿ ದಿನ ಅಥವಾ ಪ್ರತಿ ವಾರ ನಾವು ದಿನಪತ್ರಿಕೆಗಳಲ್ಲಿ ಹೊಸ ಹೊಸ ವಿಚಾರಗಳನ್ನು ಒಟ್ಟಾರೆಯಾಗಿ ನಾವು ನೋಡಿದರೆ ಈ ಒಂದು ಯುವಕರ ತಂಡ ಯಾವ ರೀತಿಯಾಗಿ ಸೇವಾ ಮನೋಭಾವದಿಂದ ಜನರನ್ನು ತಲುಪ್ತಾ ಇದೆ ಅಂತ ಹೇಳುವುದಕ್ಕೆ ಇವತ್ತು ನಮ್ಮ ಪಾಠ ತರಗತಿಗಳಲ್ಲೂ ಕೂಡ ನಿಮ್ಮ ಒಂದು ಸಂಸ್ಥೆ ನಮಗೆ ಉದಾಹರಣೆಯಾಗಿದೆ. ಈಗ ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯನ್ನು ಪ್ರತಿನಿಧಿಸುವಂಥ ಸಂದರ್ಭದಲ್ಲಿ ಕಪಿಲ್ ಸರ್ ಅವರು ಹೇಳಿದರು ಸ್ವಲ್ಪ ರಕ್ತದ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳಿದರು. ಸತ್ಯ ಹೇಳಬೇಕಂತ ಹೇಳಿದರೆ ಇಲ್ಲಿವರೆಗೂ ನನಗೂ ಕೂಡ ಒಂದು ಬಾರಿ ಕೂಡ ರಕ್ತದಾನ ಮಾಡುವಂಥ ಒಂದು ಅವಕಾಶ ದೊರಕಿ ಬರಲಿಲ್ಲ. ಅದಕ್ಕೆ ಇವತ್ತು ಬರುವಾಗ ಸ್ವಲ್ಪ ಲೇಟ್ ಆಯಿತು. ನೋಡಿ ನಾನು HB ಕೌಂಟನ್ನು ಟೆಸ್ಟ್ ಮಾಡಿ ಇದರಲ್ಲೇ ಒಂದು ಕೊಡುವ ಅಂತ ಹೇಳುವಾಗ ಆದರೂ ಕೂಡ 11.2 ಸಮಥಿಂಗ್ ಏನೋ ಇದೆ. ವೆಯ್ಟ್ ತೊಂದರೆ ಇಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು ವೆಯ್ಟ್ ಅಂತ ನಿಖರವಾಗಿ ಲೇಡೀಸ್ಗಳಿಗೆ ಎಷ್ಟು ಅಂತ ಇರ್ತದೆ. ಹೆಮೋಗ್ಲೋಬಿನ್ ಕೌಂಟ್ 12ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ನಮಗೆ ಬ್ಲಡ್ ಡೊನೇಷನ್ ಮಾಡಲಿಕ್ಕೆ ಕೊಡುವಂಥದ್ದು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಹಳಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಪ್ರವೀಣ್ ಸರ್ ಅವರ ತಂಡದೊಂದಿಗೆ ಮತ್ತು ನಮ್ಮ ಅಧ್ಯಕ್ಷರಾದಂಥ ಶಾಂತರಾಮ್ ಶೆಟ್ಟಿ ಅವರ ಒಂದು ನೇತೃತ್ವದೊಂದಿಗೆ ಬಹಳಷ್ಟು ಕಡೆ ಎಲ್ಲೂ ಕೂಡ ಕೊಟ್ಟವರ ದಾನಿಗಳ ರಕ್ತ ಎಲ್ಲೂ ಕೂಡ ಪೋಲಾಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ವಿ ಹ್ಯಾವ್ ಅ ವೆರಿ ಇನ್ಕ್ರೆಡಿಬಲ್ ರೆಡ್ ಬ್ಯಾಂಕ್ ದಟ್ ಇಸ್ ಸಿಚುವೇಟೆಡ್ ಇನ್ ಲೇಡಿ ಗೋಷನ್ ಹಾಸ್ಪಿಟಲ್ ಕ್ಯಾಂಪಸ್. ಹಾಗೂ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಲೇಡಿ ಗೋಷನ್ ಆಸ್ಪತ್ರೆಗೆ ಉಚಿತವಾಗಿ ನಮ್ಮ ರೆಡ್ ಕ್ರಾಸ್ ವತಿಯಿಂದ ರಕ್ತದ ಒಂದು ನಿರ್ವಹಣೆ ಅಥವಾ ಅವರಿಗೆ ಅಗತ್ಯ ಬಿದ್ದವರಿಗೆ ಸರಬರಾಜನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತು ಪ್ಲೇಟ್ಲೆಟ್ಸ್ ಇರ್ಬೋದು ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ನೀವು ಬೇಕಿದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಅಲ್ಲಿ ಯಾವ ರೀತಿಯಾಗಿ ರಕ್ತದ ಒಂದು ಪರಿಶೋಧನೆ ಮಾಡ್ತಾರೆ ಅಂತ ಹೇಳುವುದನ್ನು ನಿಮ್ಗೆ ಹೆಚ್ಚಿಸಿದ್ರೆ ಯಾವತ್ತು ಬೇಕಿದ್ರೆ ನೀವು ನಮ್ಮ ಬ್ಲಡ್ ಬ್ಯಾಂಕಿಗೆ ಹೋದ್ರೆ ಅಲ್ಲಿ ಸುಸೂತ್ರವಾಗಿ ತೋರಿಸ್ತಾರೆ ಪ್ಲೇಟ್ಲೆಟ್ ಅನ್ನು ಯಾವ ರೀತಿಯಾಗಿ ಸಂಸ್ಕರಣೆ ಮಾಡುವಂಥದ್ದು. RBC ನಮ್ಮ ರಕ್ತ ಕೂಡ ನೋಡಿ ಎಷ್ಟೊಂದು ನಮಗೆ ಒಂದು ಪಾಠ ಹೇಳಿಕೊಡ್ತದೆ ಅಂತ ಹೇಳಿದ್ರೆ, ಈಗ ಮನುಷ್ಯರಿಗೆ ಹೇಗೆ ಒಂದು ಜೀವಿತಾವಧಿ ಅಂತ ಇದೆ ನೋಡಿ, ಹಾಗೆ ನಮ್ಮ ರಕ್ತದಲ್ಲಿರುವಂಥ ಬೇರೆ ಬೇರೆ ಕೋಶಗಳಿಗೂ ಕೂಡ ಜೀವಿತಾವಧಿ, ದೇರ್ ಇಸ್ ಅ ಲೈಫ್ ಸ್ಪ್ಯಾನ್. RBC ಅಂತ ಇದೆ, ಅದು ನಮ್ಮ ರಕ್ತಕ್ಕೆ ಒಂದು ಬಣ್ಣ ಕೊಡುವಂಥದ್ದು, ಆಮ್ಲಜನಕವನ್ನು ನಮ್ಮ ಇಡೀ ದೇಹಕ್ಕೆ ಪಸರಿಸುವಂಥ ಆ RBC ಅಥವಾ ರೆಡ್ ಬ್ಲಡ್ ಕಾರ್ಪಸ್ಸಲ್ಸ್ ಏನಿದೆ ಅದಕ್ಕೆ ಕೇವಲ 120 ದಿವಸಗಳ ಆಯಸ್ಸು. 120 ದಿವಸಗಳಾದ ನಂತರ ಅದು ರಕ್ತದಲ್ಲಿ ಬೇರೆ ಹೊಸ ಕೋಶಗಳ ನಿರ್ಮಾಣ ಆಗ್ತದೆ, ನ್ಯೂ ಸೆಲ್ಸ್ ವಿಲ್ ಗೆಟ್ ಜನರೇಟೆಡ್. ಹಾಗೆಯೇ ನಮ್ಮ ರಕ್ತದೊಳಗೆ ಬಿಳಿ ರಕ್ತ ಕಣಗಳು ಅಂತ ಹೇಳ್ತದೆ, ಅದು ಒಂಥರ ನಮ್ಮ ರಕ್ತದಲ್ಲಿ ಒಂದು ಪೊಲೀಸ್ ಮ್ಯಾನ್ ಆಗಿ ಕಾರ್ಯ ಮಾಡುವಂಥದ್ದು. ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಇನ್ಯಾವುದೇ ಹೊರಗಿನ ಒಂದು ಇನ್ವೇಡರ್ಸ್ ನಮ್ಮನ್ನು ಅಟ್ಯಾಕ್ ಮಾಡುವಾಗ ಅದೊಂದು ರೀತಿ ಪೊಲೀಸರ ರೀತಿಯಲ್ಲಿ ನಮ್ಮ ದೇಹವನ್ನು ಸಂರಕ್ಷಣೆ ಮಾಡುವಂಥದ್ದು. ಇನ್ನು ಪ್ಲೇಟ್ಲೆಟ್ಸ್ ಆಗಲೇ ಹೇಳಿದಾಗೆ ಅದು ಕೂಡ ಅಷ್ಟೇ, ಅದಕ್ಕೂ ಒಂದಿಷ್ಟು ಜೀವಿತಾವಧಿ ಅಂತ ಇರ್ತದೆ. ಸೊ ರಕ್ತ ಎಷ್ಟು ಪರಿಪೂರ್ಣವಾಗಿ ಪರಿಶುದ್ಧವಾಗಿ ನಮ್ಮ ದೇಹದೊಳಗೆ ಇದ್ದುಕೊಂಡು ನಾವುಗಳು ಕೂಡ ನಮ್ಮ ದೇಹವನ್ನು ಸದೃಢವಾಗಿಟ್ಟುಕೊಂಡು ದಾನ ಮಾಡುವ ಮೂಲಕ ಅದೊಂದು ರೀತಿ ರಿವೈವಲ್ ಆಗ್ತದೆ ರಕ್ತಗಳು. ಆದರೆ ಮಹಿಳೆಯರಿಗೆ ಸಂಬಂಧಿಸಿದ
ಎನಿಸಿದಾಗೆ ವಿ ಆರ್ ಲಿಟಲ್ ಬಿಟ್ ಅನ್ಲಕ್ಕಿ ಅಂತ ನನಗೆ ಹೇಳಿದ್ರು. ಮನಸ್ಸು ಬಂದಾಗೆ ನಮಗೆ ರಕ್ತದಾನ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವುಗಳು ಕೂಡ ಕಾಲೇಜ್ಗಳಲ್ಲಿ ಪೋಷಕಾಂಶ ವೃದ್ಧಿ ಮಾಡುವುದರಲ್ಲಿ, ಬಿಕಾಸ್ ಅದು ಮೆನ್ಸ್ಟ್ರಲ್ ಪೀರಿಯಡ್ಸ್ಗಳು ಮತ್ತು ಬೇರೆ ಬೇರೆ ಸಮಸ್ಯೆಗಳಿರುವ ಕಾರಣ ಲೇಡೀಸ್ ಆರ್ ನಾಟ್ ದ್ಯಾಟ್ ವೆರಿ ಎಫಿಷಿಯಂಟ್. ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರೆಡ್ ಬ್ಯಾಂಕಿಗೆ ಒಂದು 2 months ಬ್ಯಾಕ್ ನಾನು ಭೇಟಿ ಕೊಟ್ಟಾಗ ಒಂದು ಹುಡುಗಿ, ನಮ್ಮ ಡಿಗ್ರಿ ಕಾಲೇಜ್ನ ಒಂದು ಹುಡುಗಿ, ಆಚೆ ಚಿಕ್ಕಮಗಳೂರಿನ ಹುಡುಗಿ ರಕ್ತದಾನಕ್ಕಂತ ಬಂದಿದ್ದಾಳೆ. ನನಗೆ ಗೊತ್ತಿಲ್ಲ, ಅವಳ ಮುಖ ಸಪ್ಪಗೆ ಆಗಿದೆ, ಸಣ್ಣಕ್ಕಾಗಿದೆ. ನಾನು ಕೇಳಿದೆ ಏನಾಯಿತು? ಇಲ್ಲ ಮೇಡಮ್, ನಾನು ಬ್ಲಡ್ ಡೊನೇಷನ್ಗೆ ಅಂತ ಬಂದಿದ್ದೇನೆ, ನೋಡುವಾಗ ಇಲ್ಲಿ ನನ್ನ ಬ್ಲಡ್ ಕೊಡ್ಲಿಕ್ಕೆ ಆಗುವುದಿಲ್ಲ. ಹೌದಾ, ಬೇಸರ ಮಾಡಬೇಡ, ಇನ್ನೊಂದ್ಸಲ. ಇಲ್ಲ ಮೇಡಮ್, ಇವತ್ತು ನನ್ನ ಬರ್ತ್ಡೇ, ಯಾರೋ ನನ್ನ ರಕ್ತ ನಮ್ಮ ತಂದೆಯವರಿಗೆ ಕೊಟ್ಟ ಕಾರಣ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಅವರು ಬದುಕುಳಿದಿದ್ದಾರೆ. ಹಾಗಾಗಿ ಆ ವರ್ಷದಿಂದ ಪ್ರತಿ ವರ್ಷ ಅವಳು she has decided that she will give on her birthday, and that day her face became so small, ಸಣ್ಣದಾಗಿದೆ. ಯಾಕಂದರೆ ಆ ದಿವಸ ಅವಳ ಬರ್ತ್ಡೇ ದಿವಸ ಅವಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ರಕ್ತದಾನದಿಂದ ಹೀಗೆ ಬಹಳಷ್ಟು ಏನು ಹೇಳೋದು, ಕನೆಕ್ಟ್ ಮಾಡುವಂಥ ಕಥೆಗಳಿದೆ. ಬಹುಶಃ ಸರ್ನ ಕಣ್ಣುಗಳಲ್ಲಿ ಅವರ ಮಿಸ್ಸಸ್ಗೆ ಆದಂಥ ಒಂದು ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡುವಾಗ ಅವರು ಕೂಡ ಒಂದು ರೀತಿ ಭಾವುಕರಾದರು. ಸೊ ಲೆಟ್ ಅಸ್ ಆಲ್ ಕೀಪ್ ಆರ್ ಫಸ್ಟ್, ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಟುಕೊಂಡು ಸಾಧ್ಯವಾದಷ್ಟು ಇನ್ನೊಬ್ಬರಿಗೂ ಕೂಡ ಈ ವರ್ಷದಲ್ಲಿ ಅಂತೂ ಖಂಡಿತವಾಗಿ ನಾನು ಬ್ಲಡ್ ಡೊನೇಷನ್ ಮಾಡಲೇಬೇಕು ಅಂತೇಳಿ ನಾನು ಕೂಡ ಒಂದು ಡಿಸೈಡ್ ಮಾಡಿದ್ದೇನೆ. ಬಟ್ ಇವತ್ತಿನ ಇದರಲ್ಲಿ ನನಗೆ ಕೂಡ ಐ ಆಮ್ ನಾಟ್ ಎಲಿಜಿಬಲ್. ಸೊ ಏನೇ ಇರಲಿ, ನಮ್ಮ ಜೆಂಟ್ಸ್ ಮಾತ್ರ ಅಲ್ಲ, ನನಗೆ ಒಂದು ಆಸೆ, ಹೆಣ್ಣು ಮಕ್ಕಳು ಕೂಡ ನಮ್ಮ ಕಾಲೇಜಲ್ಲಿ ಬ್ಲಡ್ ಡೊನೇಷನ್ ಆದರೆ ವಿ ಹಾರ್ಡ್ಲಿ ಗೆಟ್ ಎನಿ ಬ್ಲಡ್ ಸರ್, ಬಿಕಾಸ್ ದರ್ ಆರ್ ಲಾಟ್ ಆಫ್ ಇಶ್ಯೂಸ್ ರಿಲೇಟೆಡ್ ಟು ಮಾಲ್ ನ್ಯೂಟ್ರಿಷನ್. ತುಂಬ ಮಕ್ಕಳು ವೀಕ್ ಇದ್ದಾರೆ, ಹೆಣ್ಣು ಮಕ್ಕಳು, ನಮ್ಮ ಡಿಗ್ರಿ ಕಾಲೇಜ್ನ ಮಕ್ಕಳು. ಸೊ ಹಾಗಾಗಿ ಡಿಗ್ರಿ ಕಾಲೇಜ್ನ ಮಕ್ಕಳಂತಲ್ಲ, ಎಲ್ಲ ಕಡೆ ಲೇಡೀಸ್ಗಳಿಗೆ ಈ ರೀತಿಯ ಸಂದರ್ಭ ಇದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯವನ್ನು ಸದೃಢವಾಗಿಡುವ, ಹಾಗೆಯೇ ಸದೃಢವಾಗಿಟ್ಟುಕೊಂಡು ಇನ್ನಷ್ಟು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಾಣ ಮಾಡುವ ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವು ಮಾರುತಿ ಯುವಕ ಮಂಡಲ, ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಒಂದು ಈ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೆ ವಂದನೆಯನ್ನು ಮಾಡುತ್ತಾ, ಮಾರುತಿ ಜನಸೇವಾ ಸಂಘ ಇದರ 40ನೇ ವರ್ಷದ ಮಾಣಿಕ್ಯ ಮಹೋತ್ಸವದ ಅಂಗವಾಗಿ ನಾವು ಬ್ಲಡ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೇವೆ. ಅದು ಮಂಗಳೂರು ಯಾಂತ್ರಿಕ ಮೀನುಗಾರಿಕಾ ಪ್ರಾಥಮಿಕ ಸಹಕಾರಿ ಸಂಘ ಹಾಗೂ ರೆಡ್ ಕ್ರಾಸ್ ಇದರ ಜಂಟಿ ಆಶ್ರಯದಲ್ಲಿ ನಾವು ಈ 11ನೇ ಕಾರ್ಯಕ್ರಮವನ್ನು ಮಾಡಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಾಯವನ್ನು ನೀಡಿದ ಈ 2 ಸಂಸ್ಥೆಗೆ ಪ್ರಥಮವಾಗಿ ನಾನು ವಂದನೆಯನ್ನು ಮಾಡುತ್ತೇನೆ. ಅದೇ ರೀತಿ ನಮ್ಮ ಸಂಘದ 11ನೇ ಕಾರ್ಯಕ್ರಮವಾಗಿ ಬ್ಲಡ್ ಕ್ಯಾಂಪನ್ನು ಮಾಡಿದ್ದೇವೆ. ಈ ಕ್ಯಾಂಪಿಗೆ ಬಂದಿರುವಂಥ ಎಲ್ಲ ದಾನಿಗಳಿಗೆ ವಂದನೆಯನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಮುಕ್ತಾಯ ಹಂತಕ್ಕೆ ನಾವು ತಂದು ತಲುಪಿದ್ದೇವೆ. ಈ ಕಾರ್ಯಕ್ರಮದ ಪ್ರಧಾನ ವೇದಿಕೆಯಲ್ಲಿರುವಂತಹ ಅತ್ಯುತ್ತಮ ಮಾಹಿತಿಯನ್ನು ನೀಡಿರುವ ನಮ್ಮೆಲ್ಲರ ಈ ಮಂಗಳೂರು ಯಾಂತ್ರಿಕ ಸಹಕಾರಿ ಸಂಘಕ್ಕೆ ದೊಡ್ಡ ಸಹಕಾರ ನೀಡಿರುವಂಥ ಶ್ರೀಕೇಶ್ ಚೌಧರಿ, ಸೇಲ್ಸ್ ರೀತಿಯಲ್ ಆಫೀಸರ್, BPCL ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷರು ಮೋಹನ್ ಬೆಂಗ್ರೆ, ನಿರ್ದೇಶಕರು ಮಂಗಳೂರು ಯಾಂತ್ರಿಕ ಮೀನುಗಾರಿಕಾ ಸಹಕಾರಿ ಇವರು ಕೂಡ ವಂದನೆಯನ್ನು ಸಲ್ಲಿಸುತ್ತೇನೆ. ಸುರೇಶ್ ಅಮೀನ್, ಅಧ್ಯಕ್ಷರು ಗೋಲೂರು ಮಠ, ಇವರು ಕೂಡ ಈ ಕಾರ್ಯಕ್ರಮ ಅಮೃತಾನಂದಮಯಿ ಮಠ ಗೋಲೂರು, ಇವರು ಕೂಡ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸಂದೀಪ್, ಇವರು ಕೂಡ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಮಂಗಳೂರು ಯಾಂತ್ರಿಕ ಸಹಕಾರಿ ಸಂಘದ ಅಧ್ಯಕ್ಷರು ವರದರಾಜ್ ಬಂಗೇರ, ಇವರು ಕೂಡ ಇದಕ್ಕೆ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ರೆಡ್ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರು ಪ್ರವೀಣ್, ಇವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮ ಸ್ವಲ್ಪ ಲೇಟಾದ ಬಂದು ಕೂಡ ಅತ್ಯುತ್ತಮವಾದ ಮಾಹಿತಿಯನ್ನು ಸಮಾಜಕ್ಕೆ ನೀಡಿರುವ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಬಲ್ಮಠ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಇವರಿಗೆ ಶ್ರೀಮತಿ ಸುಮನಗೌಡ, ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ಹಾಗೂ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಸಂಸ್ಥೆಯ ನಿರ್ದೇಶಕರು ಹಾಗೂ ಎಲ್ಲ ಪಾರ್ಟಿಯ ಮಾಲಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ಹಾಗೂ ಮಾರುತಿ ಯುವಕ ಮಂಡಲದ ಸರ್ವ ಸದಸ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಬಂದಿರುವಂತಹ ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು, ಫೋಟೋಗ್ರಾಫರ್ಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಹನೀಯರಿಗೂ ಕೂಡ ನಮ್ಮ ಜಂಟಿ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ರಕ್ತದಾನ ಶಿಬಿರವನ್ನು ಮುಗಿಸುತ್ತೇನೆ. ಬಂದಿರುವಂತಹ ಎಲ್ಲರೂ ದಾನ ಮಾಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದ.